ಡೈಲಿ ಆಫೀಸಿಗೆ ಬೈಕಲ್ಲಿ ಹೋಗ್ತಿದ್ರು ಈ ಥರ ರೈಡ್ ಹೋಗೋದಂದ್ರೆ ಒಂದು ಮಜಾನೇ ಬೇರೆ ಗುರು. ಇಲ್ಲಾಂದ್ರೆ ಕಾರೇ ತಗೊಂಡ್ಬರ್ತಿದ್ರು ಅವರು. ಯಾರೋ ನಿಲ್ಸ್ಬಿಟ್ಟಿದ್ದಾರೆ, ಹಂಗಾಗಿ ಬರೋಕ್ಕಾಗ್ತಿದೆ ಅವರಿಗೆ. ಸ್ವಾಮಿ ದೇವರೇ ಕೊರಗಜ್ಜ ಮನೆಗೇಶ್ವರ. ಆ್ಯಕ್ಚುಲಿ ಲೇಟಾಗಿ ಏನು ಹೋಗಿಲ್ಲ. ಹಲೋ, ಲೊಕೇಶನ್ ಗೊತ್ತಾಗ್ತಿಲ್ಲ, ಅಲ್ಲಿ ನಿಂತಿದ್ದೀವಿ. ಇಲ್ಲಿ ಫ್ಲೇವರ್ ಹತ್ರ ಇದ್ದೀರಾ? ಅಲ್ಲಿ ನೀನು ಲೊಕೇಶನ್ ಕಳಿಸಿ, ನಿಂದು ಹೇಳ್ತೀನಿ ನಾನು. ಮನೆಯಿಂದ ಹೊರಟಿದ್ದೀನೋ 2 ನಿಮಿಷ. ಆಯ್ತು. ಹಾಂ. ಸ್ವಾಮಿ ಮಹಾಲಿಂಗೇಶ್ವರ ಕೊರಗಜ್ಜ. ಹಾಯ್, ಹೆಲೋ, ನಮಸ್ಕಾರ. ನಾನು ನಿಮ್ಮ ಸಂದೀಪ್ ಮಾತಾಡ್ತಿರೋದು. ನೀವು ನೋಡ್ತಾ ಇದ್ದೀರಾ ನಮ್ಮ ಯೂಟ್ಯೂಬ್ ಚಾನಲ್ ಟ್ರಾವೆಲ್ ಬಾಕ್ಸ್. ಟೈಮ್ ಇವಾಗ ಎಕ್ಸಾಕ್ಟಾಗಿ 4:45. ಸೊ ನಮ್ಮ ಇವತ್ತಿನ ಪ್ರೋಗ್ರಾಮ್ ಏನಪ್ಪ ಅಂದರೆ, ನಾವು ಹೋಗ್ತಾ ಇದ್ದೀವಿ ಹೊಸಕೋಟೆ ಬಿರಿಯಾನಿ ತಿನ್ನಕ್ಕೆ. ಸೊ ಬೆಳಿಗ್ಗೆ 5 ಗಂಟೆಗೆ ಹೊಸಕೋಟೆಗೆ ಹೋಗ್ತಾ ಇದ್ದೀವಿ ಬಿರಿಯಾನಿ ತಿನ್ನಕ್ಕೆ. ನಾನು, ಸಚಿನ್, ಚಿದು, ಪ್ರಭಾಕರ್ ಆ್ಯಂಡ್ ರಾಹುಲ್. ಸೊ ರಾಹುಲ್ ಮತ್ತು ಪ್ರಭಾಕರ್ ಆಲ್ರೆಡಿ ಕೇರ್ಪುರಂ ಬ್ರಿಡ್ಜ್ ಹತ್ರ ಬಂದಿದ್ದಾರೆ ಅಂತ ಹೇಳಿದ್ರು. ನಾನು ಅಲ್ಲೇ ಹೋಗ್ತಾ ಇದ್ದೀನಿ ನಮ್ಮ ರೂಮಿಂದ. ಸಚಿನ್ ಮತ್ತು ಸಚಿನ್ ಅಣ್ಣ ಚಿದುನ ಪಿಕಪ್ ಮಾಡಿಕೊಂಡು ಡೈರೆಕ್ಟಾಗಿ ಹೊಸಕೋಟೆಗೆ ಬರ್ತಾ ಇದ್ದಾರೆ. ಸೊ ನಾವು ಹೋಗ್ತಿರೋದು ಇವತ್ತು ಹೊಸಕೋಟೆ ಬಿರಿಯಾನಿಗೆ. ಸೊ ನೀವು ಕೊನೆ ತನಕ ನೋಡಿ ಈ ವಿಡಿಯೋನ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಟೈಮ್ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ರೂಮಿಂದ ಹೊಸಕೋಟೆಗೆ 12 ಕಿಲೋಮೀಟರ್ ಇದೆ. ಸೊ ನಮಗೇನು ಮ್ಯಾಪ್ ನೆಸೆಸಿಟಿ ಇಲ್ಲ, ತುಂಬ ಸಲ ಹೋಗಿರೋದ್ರಿಂದ ಮ್ಯಾಪ್ ಬೇಕಾಗಿಲ್ಲ, ಡೈರೆಕ್ಟಾಗಿ ಹೋಗ್ಬೋದು. ಹೌದಾ? ಇಲ್ಲ, ಡೆಲ್ಲಿ ಗಾಡಿ. ಅವ್ರು ಡೆಲ್ಲಿಲಿ ಇದ್ರಲ್ಲ. ರೆಡ್ ಲೈಟ್ ಏರಿಯಾದಲ್ಲಿ ಇದ್ರು ಡೆಲ್ಲಿಲಿ, ಹಂಗೆ. ಓಕೆ, ಲೆಟ್ಸ್ ಗೋ. ಹೊಸಕೋಟೆಗೆ ಇಲ್ಲಿಂದ ಒಂದು 12 ಕಿಲೋಮೀಟರ್ ಇದೆ, ಅಂದರೆ 11 ಕಿಲೋಮೀಟರ್ ಇದೆ. ನಮ್ಮ ಮನೆಯಿಂದ ಸ್ವಲ್ಪ 1 ಕಿಲೋಮೀಟರ್ ಮುಂದೆ ಬಂದೆ. ಮಾರ್ಕೆಟಲ್ಲಿ ಓಪನ್ ಆಗಿದೆ ಫ್ಲವರ್ ಶಾಪ್, ಲೆಫ್ಟ್ ಸೈಡಲ್ಲಿದೆ ನೋಡಿ. ಇಷ್ಟೊತ್ತಿಗೆ ಟ್ರಾಫಿಕ್ ಇದೆ, ಜನ ಇಷ್ಟೊತ್ತಿಗೆ ಎಲ್ಲಿ ಹೋಗ್ತಿದಾರೋ ಗೊತ್ತಿಲ್ಲ. ನಮ್ಮ ಥರನೇ ಎಲ್ಲ ಹೋಗ್ತಿರ್ತಾರೆ. ಸ್ವಲ್ಪ ಕಾಯಿ ರೋಡ್ ಇದ್ರೆ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಮುಂದೆ ಇದೇ ಥರ ಇರುತ್ತೆ. ಫುಲ್ ಚಳಿ ಇದೆ ಗುರು. ಆ್ಯಕ್ಚುಲಿ ಹೊಸಕೋಟೆ ಬಿರಿಯಾನಿ ಅನ್ನೋದು ತುಂಬ ಫೇಮಸ್ ಬೆಂಗಳೂರಲ್ಲಿ. ಹೊಸಕೋಟೆ ಬಿರಿಯಾನಿ ಅಂದರೆ ತುಂಬ ಜನ ತಿಂದಿರ್ತಾರೆ ಬೆಂಗಳೂರಿಗೆ ಬಂದಿರೋರು. ತಿಂದಿಲ್ಲ ಅಂದರೆ ಒಂದ್ಸಲ ಬೆಂಗಳೂರು ಬಂದಾಗ ನೀವು ತಿನ್ನಿ, ಸಖತ್ತಾಗಿರುತ್ತೆ. ಆ್ಯಕ್ಚುಲಿ ನಾನು ಹೊಸಕೋಟೆ ಬಿರಿಯಾನಿ 5 ಗಂಟೆಗೆ ತಿಂತಾರೆ ಗುರು, ಬೆಳಿಗ್ಗೆ 6 ಗಂಟೆಗೆ 5 ಗಂಟೆಗೆಲ್ಲ ತಿಂತಾರೆ ಅಂದಾಗ ನನಗೆ ಶಾಕ್ ಆಗಿತ್ತು.
ಏನಪ್ಪ 5 ಗಂಟೆಗೆಲ್ಲ ಯಾವನಾರು ಬಿರಿಯಾನಿ ತಿಂತಾನೆ, 5 ಗಂಟೆ ಬಿರಿಯಾನಿ ಅಂಗಡಿನೇ ಓಪನ್ ಆಗಿರಲ್ಲ, ಇವನೇನು 5 ಗಂಟೆ ಬಿರಿಯಾನಿ ತಿಂತಾನೆ ಅಂತ ಅನ್ಕೊಂಡಿದ್ದೆ. ಏನಪ್ಪ ಇದು 5 ಗಂಟೆ ಬಿರಿಯಾನಿ ಅಂತ ಅನ್ಕೊಂಡೆ. ಬಟ್ ಆ್ಯಕ್ಚುಲಿ 5 ಗಂಟೆ ಏನು, 3 ಗಂಟೆಗೇನೆ ಕ್ಯೂ ಹಚ್ಬಿಡ್ತಾರೆ ಬಿರಿಯಾನಿ ತಿನ್ನೋಕ್ಕೆ. ಸೊ ಇದು 7 ಗಂಟೆ ಆದರೆ ಬಿರಿಯಾನಿ ಖಾಲಿಯಾಗಿ ಹೋಗುತ್ತೆ. ತುಂಬ ಒಂದ್ಸಲ ಬಂದಾಗ ನಮಗೆ ಈ ಮಣಿ ಬಿರಿಯಾನಿಯಲ್ಲಿ 7 ಗಂಟೆ ಆಗಿತ್ತು, ಬಟ್ ಬಿರಿಯಾನಿ 7 ಗಂಟೆಗೆ ಖಾಲಿಯಾಗಿತ್ತು. ಸೊ ಈ ಥರದ 3-4 ಪ್ಲೇಸ್ ಇದ್ದಾವೆ ಹೊಸಕೋಟೆನಲ್ಲಿ. ಫುಲ್ ಕ್ಯೂ ಇರುತ್ತೆ. ನಿಮಗೆ ತೋರಿಸ್ತೀನಿ ಎಷ್ಟು ಕ್ಯೂ ಇದೆ, ಎಷ್ಟು ಜನ ಇರ್ತಾರೆ ಅಂತ. ಸುಂಕ ವಸೂಲಾತಿ ರಸ್ತೆ ಪ್ರಾರಂಭ ಇಲ್ಲಿಂದ. ಸೊ ಟೋಲ್ ರೋಡ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ತಿರುಪತಿ ಮೈನ್ ರೋಡಲ್ಲಿ ಬರುತ್ತೆ ಹೊಸಕೋಟೆ ಅನ್ನೋ ಪ್ಲೇಸು. ಡೈಲಿ ಆಫೀಸಿಗೆ ಬೈಕಲ್ಲಿ ಹೋಗ್ತಿದ್ರು ಈ ಥರ ರೈಡ್ ಹೋಗೋದಂದ್ರೆ ಒಂದು ಮಜಾನೇ ಬೇರೆ ಗುರು. ಸೊ ಅರ್ಲಿ ಮಾರ್ನಿಂಗ್ ರೈಡ್ ಟುವರ್ಡ್ಸ್ ಹೊಸಕೋಟೆ. ಸೊ ಗಾಯ್ಸ್, ಈಗ ಹೊಸಕೋಟೆ ಟೋಲ್ ಗೇಟ್ನ ದಾಟಿದ್ದೀವಿ. ಟೋಲ್ ಗೇಟ್ ಹತ್ರ ಇರೋದು ಹೊಸಕೋಟೆ ಬಿರಿಯಾನಿಗಳು, ಆನಂದ್ ಬಿರಿಯಾನಿ ಮತ್ತು RV, ಇನ್ನೊಂದು ಯಾವುದೋ ಇದೆ. ಬಟ್ ನಾವು ಹೋಗ್ತಿರೋದು ಮಣಿ ಅಂತ, ಮಣಿ ಬಿರಿಯಾನಿ ಅಂತ, ತುಂಬ ಫೇಮಸ್ ಅದು ಕೂಡ. ಸೊ ಅದು ಸ್ವಲ್ಪ ಮುಂದೆ ಹೋಗಬೇಕು. ಸೊ ಅದ್ರದ್ದು ಎಕ್ಸಾಕ್ಟ್ ಮ್ಯಾಪ್ ಹಾಕ್ಕೊಳ್ತಾ ಇದ್ದಾರೆ ರಾಹುಲ್ ಅವರು. ಸೊ ನಮಗೆ ಗೈಡ್ ಮಾಡ್ತಿದ್ದಾರೆ ರಾಹುಲ್ ಅವರು. ಲಾ 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 ಲಾ. ಸೊ ಸ್ವಲ್ಪ ಮುಂದೆ ಬಂದುಬಿಟ್ಟು ಸರ್ವಿಸ್ ರೋಡ್ ತೊಗೊಳ್ಳಿ. ಓಕೆ, ಸ್ಟ್ರೈಟ್ ಹೋಗ್ಬಿಟ್ಟು ಅಲ್ಲಿ ಮುಂದೆ ಫ್ಲೈಓವರ್ ಇದೆ, ಅಲ್ಲಿಂದ ರೈಟ್ ತೊಗೋಬೇಕಂತೆ. ನಾನು ಶಶಿ ಒಂದ್ಸಲ ಬಂದಾಗ ಹೋಗಿದ್ವಿ ಮಣಿಗೆ. ಬಟ್ ಮಣಿ ಬಿರಿಯಾನಿಗೆ ಹೋಗಿ ಏನಾಯಿತು ಅಂದರೆ ಅಲ್ಲಿ 7 o'clock ಕ್ಲೋಸ್ ಆಗೋಯ್ತು. ಸೊ ಮತ್ತೆ ರಿಟರ್ನ್ ನಾವು ಬಂದು ಇಲ್ಲಿ ಆನಂದ್ ಬಿರಿಯಾನಿಲಿ ತಿನ್ಕೊಂಡು, RV ಬಿರಿಯಾನಿ ತಿನ್ಕೊಂಡು ಹೋದ್ವಿ. ಸೊ ಅದು ಚೆನ್ನಾಗಿತ್ತು. ಅದು ರೈಡ್ ಏನಿಲ್ಲ ಆ್ಯಕ್ಚುಲಿ. ಅರ್ಲಿ ಮಾರ್ನಿಂಗ್ ಬಂದಿದ್ವಿ, ಅರ್ಲಿ ಮಾರ್ನಿಂಗ್ ಬಂದಿಲ್ಲ, ಆಲ್ಮೋಸ್ಟ್ 6:30 7 o'clock ಬಂದಿದ್ವಿ, ತಿನ್ಕೊಂಡು ಆಫೀಸ್ಗೆ ಹೋದ್ವಿ ಫ್ರೈಡೇ. ವೆರಿ ಶಾರ್ಟ್ಲಿ ನಾವು ಬೇರೆ ರೈಡ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಹೊಡೀರಿ. ಸೊ ಅಪ್ಕಮಿಂಗ್ ವೀಡಿಯೋಸ್ ನಿಮಗೆ ಇಮ್ಮಿಡಿಯೇಟಾಗಿ ಬಂದುಬಿಡುತ್ತೆ. ಹೊಸಕೋಟೆ ಬಿರಿಯಾನಿ ಆ್ಯಕ್ಚುಲಿ ಹೊಸಕೋಟೆ ಬಿರಿಯಾನಿ ಪ್ರೈಸು 250 ರೂಪಾಯಿ ಇರುತ್ತೆ. 250 rupees ಮಟನ್ ಬಿರಿಯಾನಿ ಆ್ಯಕ್ಚುಲಿ ಅದು. ಸೊ ಸಖತ್ತಾಗಿರುತ್ತೆ. ನಾನು ಲಾಸ್ಟ್ ಟೈಮ್ ಆನಂದಲ್ಲಿ ತಿಂದೀನಿ, ಮಣಿಯಲ್ಲಿ ತಿಂದಿಲ್ಲ. ಆನಂದು ಮತ್ತು RV, ಸೊ ಎರಡೂ ಕಡೆನೂ ನನಗೆ ಸಖತ್ತಾಗಿತ್ತು ಟೇಸ್ಟು. ಸೊ 100 ಪಾಸಿಂದ ಬಂದ್ವಿ. ಸೊ ಇನ್ನು ಸ್ವಲ್ಪ ಮುಂದೆ ಹೋಗಬೇಕು, ಲೆಫ್ಟ್ ಸೈಡಲ್ಲೇ ಇದೆ. ನೀವು ಹಿಂಗೆ ಮುಂದೆ ಬಂದರೆ ನಿಮಗೆ ಲೆಫ್ಟ್ ಸೈಡಲ್ಲೇ ಸಿಗುತ್ತೆ. ಇವನು ಸೈಡಲ್ಲಿ ಹೋಗ್ತಿಲ್ಲ, ಸೆಂಟ್ರಲ್ಲಿ ಹೋಗ್ತಾವನೆ. ಸೊ ಮಿಕ್ಕವ್ರು ಯಾವ ಕಡೆಯಿಂದ ಹೋಗಬೇಕು ಗೊತ್ತಾಗ್ತಿಲ್ಲ. ಈ ಥರ ಬಿರಿಯಾನಿ ತುಂಬ ಜನ ಓಪನ್ ಮಾಡ್ತಾರೆ. ಸೇಮ್ ಅಂಗಡಿಗಳು ತುಂಬ ಜನ ಓಪನ್ ಮಾಡಿದ್ದಾರೆ, ಬಟ್ ಅದೇ ಟೇಸ್ಟ್ ಕೊಡೋಕ್ಕಾಗಲ್ಲ. ಬಟ್ ಒಂದ್ಸಲ ಏನು ಹೊಸಕೋಟೆ ಬಿರಿಯಾನಿ ಅಂತ ಫೇಮಸ್ ಆಗಿದ್ವೋ ಅವುಗಳಷ್ಟೇ ಇವಾಗಲೂ ಫೇಮಸ್ ಇದ್ದಾವೆ. ಇವೆಲ್ಲ ಕಾರ್ ನಿಂತಿದ್ದಾವೆ ನೋಡಿ, ಇವೆಲ್ಲನೂ ಹೊಸಕೋಟೆ ಬಿರಿಯಾನಿಗೆ ಬಂದಿರೋರು. ಸೊ ರೋಡ್ ಸೈಡ್ ನಿಂತ್ಕೊಂಡು ತಿಂತಾಯಿದ್ದಾರೆ. ಅಂದರೆ ನೋಡಿ, ಇಷ್ಟೊತ್ತಿಗೆ ಇಷ್ಟು ವೆಹಿಕಲ್ಸ್ ಇದೆ, ನೀವು ಥಿಂಕ್ ಮಾಡ್ಬೋದು ಎಷ್ಟು ಜನ ಬಂದಿರ್ಬೋದು ಅಂತ. ಒಳಗಡೆ ಹೋಗು, ಪಾರ್ಕ್ ಇರುತ್ತೆ, ಪಾರ್ಕಿಂಗ್. ಇಲ್ಲೇ ಎಲ್ಲರೂ ಪಾರ್ಕ್ ಮಾಡೋಣ. ಒಳಗಡೆ ಪಾರ್ಕಿಂಗ್ ಇಲ್ಲ. ಎಲ್ಲ ಹಾಕೋದು
ಚಳಿ ಇದೆ ಚಳಿ, ಸ್ವಲ್ಪ ಚಳಿ ಇದೆಯಲ್ಲ. ನೀನು ಬ್ಯಾಗಲ್ಲಿ ಹಾಕೊಳ್ಳೋದನ್ನ ಹಿಡ್ಕೊಳಕ್ಕಾಗಲ್ಲ. ನೋಡು ಗುರು, ಇವಾಗಲೇ ಜನ ನೋಡೋ, ಬೈಕ್ ನೋಡೋ, ಜಾಗನೇ ಇಲ್ಲ. ಹಾಂ, ನಾನು ಬಂದಿದ್ದೆ, ನನಗೆ 7 ಗಂಟೆಗೆ ಒಂದು ದಿವಸ ಸಿಗಲೇ ಬಿರಿಯಾನಿ ಕ್ಲೋಸು. ಹಾಂ, ನಾನು ಶಶಿ. ಹಾಂ, ಫುಲ್ ಜನ ಇದ್ದಾರೆ. ಅಲ್ಲಿ ನೋಡು, ವೆಯ್ಟ್ ಮಾಡ್ತಾರೆ ಅವರು. ಎಲ್ಲಿದ್ದಾರಲ್ಲ ದೊಡ್ಡಪ್ಪ, ದೊಡ್ಡಪ್ಪ. ನನಗೆ 2 ಪಾರ್ಸಲ್ ಬೇರೆ ಆಗಬೇಕು. ಯಾರಿಗೆ? 2 ಸಿದ್ದುಗೆ, ಇವನಿಗೆ, ಕಿರಣ್ಗೆ 2. ನಾನು ಮಧ್ಯಾಹ್ನಕ್ಕೆ ಒಂದು ತೊಗೊಂಬಿಡೋಣ ಅಂತ ಅನ್ಕೊತಿದ್ದೀನಿ. ಹಾಂ, 3 ಪಾರ್ಸಲ್ ತೊಗೊಂಡ್ಬಿಡ್ತೀನಿ, 1 ಇಲ್ಲೇ ತೊಗೊಂಡ್ಬಿಡ್ತೀನಿ. ನಾನು 4 ಎಷ್ಟಾಗುತ್ತೆ? ಆಯ್ತಲ್ಲ, 1000 ರೂಪೀಸು. ಅಲ್ಲ ಹೋಗೋಣ ಬರ್ತಾನೆ. ಫುಲ್ಲು ಕ್ಯೂ ಇದೆ, ನೀವು ನೋಡ್ತಿರ್ಬೋದು. 4-5 ಲೈನಲ್ಲಿ ಹೋಗ್ತಿದ್ದಾರೆ. ನೀನು ಎಷ್ಟು ಹೇಳಿದೆ? 3 ಪಾರ್ಸಲ್ಲು, 1 ಇಲ್ಲೇ, 4. ಯಾಕೆ? ಇಲ್ಲ, 2 ಕಿರಣ್ಗೆ. ಅವ್ರನ್ನ ಒಬ್ಬನೇ ಬಿಡ್ಬಿಡಿಸಿದ್ದು, ಅವ್ರನ್ನೇ ಪಾರ್ಸಲ್ ಮಾಡ್ಬಿಡ್ತಾರೆ ಆಮೇಲೆ, ಮಟನ್ ಖಾಲಿ ಅಂತ. ಬೆಂಗಳೂರಿಂದಾನೇ ಬರ್ಬೇಕಲ್ಲಿ, ಓಕೆನಾ? ಹಂಗೆ ಸುತ್ತಾಕೊಂಡು ಹೋಗೋದು ಬೇಡ, ಒಳಗಡೆ ನುಗ್ಬಿಡೋಣ ಅಂತ. ಸರಿ, ಹೆಂಗಿದ್ರು ಬಂದ್ರಲ್ಲ, ಸಚಿನ್ ಮನೆ ಹತ್ರ ಹೋಗೋಣ ನಿಂತ್ಕೊಂಡಿದ್ರಿ. ಯಾವನೋ ಅಲ್ಲಿ ಕಾರ್ ಇದೆ, ಅವ್ನು ಹೊಡಿತಾನೆ ಇದೆ. ಒಳಗಡೆ ಯಾರಿದಾನೋ ಗೊತ್ತಿಲ್ಲ, ನಿದ್ದೆ ಮಾಡ್ತಾ ಅವ್ನು ಕಾಲಿಗೆ ಬಿಡೋದೇನೋ ಅನ್ಸುತ್ತೆ. ಅಲ್ಲಿ ಮನೆ ಮುಂದೆ ಚೌಡೇಶ್ವರಿ ಟೆಂಪಲ್ ಇದೆಲ್ಲ, ಅಲ್ಲಿ ಮುಂದೆ ಕಾರ್ ನಿಂತಿದೆ. ಕ್ಯಾಬ್ ಕಾರ್ ತಗೊಂತ ನೀನೆಲ್ಲ ನೀಟಾಗಿ ಹೊಡಿಸಿದ್ದೀನಿ. ನನ್ನ ಮಕ್ಕಳು ಹಿಂಗೆ ಬಂದು ಯಾರು ಕಾಲು ನಿಲ್ಸ್ಬಿಟ್ಟು ಅನ್ಕೊಂಬದ್ ಗಾಡಿ ತಗೊಂಬ, ಗಾಡಿ ಎಲ್ಲ ಹೊಡಿಸ್ಬೋದು. ಇಲ್ಲಾಂದ್ರೆ ಕಾರೇ ತಗೊಂಬರ್ತಿದ್ರು ಅವರು. ಯಾರೋ ನಿಲ್ಸ್ಬಿಟ್ಟಿದ್ದಾರೆ, ಹಂಗಾಗಿ ಬರೋಕ್ಕಾಗ್ತಿದೆ ಅವರಿಗೆ. ಸರಿ, ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ತಗೊಂಬರೋಣ. ನೆಕ್ಸ್ಟ್ ಟೈಮ್ ಬರೋದೇ ಇಲ್ಲ, ಬರಲ್ಲ. ಅಕ್ಕಿವನ್ನ ತಗೊಂಬ, ಅವ್ರ ಸ್ಕೆಚ್ ಏನು. ರಾಹುಲ್, ನನಗೆ ಸ್ವಲ್ಪ ಜಾಸ್ತಿ ಪೀಸಸ್ ಹಾಕಕ್ಕೆ ಹೇಳಿ, ಪೀಸಸ್ ಜಾಸ್ತಿ ಹಾಕಕ್ಕೆ ಹೇಳಿ. ಎಷ್ಟೆಷ್ಟು ದೊಡ್ಡ ಒಲೆಗಳಿದಾವೆ ನೋಡು, ಎಷ್ಟೆಷ್ಟು ದೊಡ್ಡ ಪಾತ್ರಗಳು. ಒಂದು ತಗೊಂಡು ಹೋಗ್ಬೇಕು ಪ್ಲೇಟ್ಸ್, ಇನ್ನೆರಡು ಅಲ್ಲಿ ಎಲ್ಲ ಬಚ್ಚಿ ಬಿಡ್ಬೇಕು. ಹೋಗಿ ತಗೊಂಬನ್ರಿ ರೀ. ಸಚಿನ್ ಇಲ್ಲಿ ಒಳಗಡೆ ಮುಗಿಸ್ಬೋದಲ್ಲ? ಹಾಂ, ನೀವು ಇನ್ನೇನು ಇಟ್ಕೊಂಡು ಎರಡೆರಡು ನಿಮಗೆ ಸರಿ ಆಗುತ್ತೆ. ಅವ್ನು ಕೊಡಿ, 2 ಹಿಡ್ಕೊಳ್ಳೋ, ನಾನು 2 ಹಿಡ್ಕೊಳ್ತೀನಿ. ತಗೊಂಡು ಹೋಗು ನೀನು. ಪಚಡಿ ಪಚಡಿ. ಲಿಂಬೆಹಣ್ಣು ಬೇಕಾ? ಬೇಡ ಬಿಡು. ಅಣ್ಣ, ಇನ್ನೊಂದು ಹಾಕೋಣ. ನೋಡಿ ಮಟನ್ ಬಿರಿಯಾನಿ ಹೆಂಗಿದೆ, ಘಮ ಘಮ ಅಂತ ಇದೆ. ಅಯ್ಯಯ್ಯೋ, ನಡಿ ಗುರು. ಹ್ಞೂ, 2 ತಿಂದ್ಬಿಡ್ಲಾ? ಚಾನ್ಸೇ ಇಲ್ಲ, 1 ತಿನ್ನಕ್ಕೆ ಆಗೋದಿಲ್ಲ. ನೀ ತಿಂತೀಯ ಬಿಡಿ, 2 ಅಲ್ಲ 4 ಬೇಕಾದ್ರೆ ತಿಂತೀಯ. ಅವ್ರನ್ನ ಈ ಕಡೆ ಕರಿ. ಇಲ್ಲ, ಇಲ್ಲಿ ಬರಕ್ಕೆ ಕೇಳು, ಲೆಫ್ಟ್ ಸೈಡಿಗೆ ಬರಕ್ಕೆ ಕೇಳು ಅವ್ರಿಗೆ. ಕುತ್ಕೊಂಡವ್ರ ಏನು ಕ್ಯೂ? ಈ ಥರ ಕ್ಯೂ ಇದೆ. ಬಾ ಬಾ ಬಾ, ಕುತ್ಕೊಂತೀನಣ್ಣ. ತಗೊಳ್ಳಿ, ಟೇಕ್ ಇಟ್.
ಬರ ತಗೊಂಬರ, ಕೊಡಿಲಿ ನನ್ನ ಪ್ಲೇಟ್ ಕೊಡು, ದೊಡ್ಡ ಪ್ಲೇಟ್ ಕೊಡು, ಚಿಕ್ಕ ಪ್ಲೇಟ್ ಕೊಡ್ತಾ ಇದೆಯಾ? ರಾಹುಲ್ ಈ ಕಡೆ ಬಾ, ಶಿಫ್ಟ್ ಆಗು. ಅವನಿಗೆ ತಿನ್ಸಿ ಕೈಯಿಂದ. ಸೊ ಮಟನ್ ಬಿರಿಯಾನಿ ತಿಂದಾಯ್ತು. ಸೊ ಹೊಸಕೋಟೆ ಬಿರಿಯಾನಿ ತಿಂದಾಯ್ತು, ಸಖತ್ತಾಗಿತ್ತು ಟೇಸ್ಟು. ಒಂದು ಸಲ ಬೆಂಗಳೂರು ಬಂದವರು ಹೊಸಕೋಟೆ ಬಿರಿಯಾನಿ ಟ್ರೈ ಮಾಡಿ, ಮಸ್ತಾಗಿರುತ್ತೆ. 250 ರುಪೀಸ್ ಪರ್ ಪ್ಲೇಟು. ಸೊ ನೀವು ಜನ ನೋಡಿರ್ಬೋದು, ಅಷ್ಟು ಜನ ಆಲ್ರೆಡಿ ಬಂದು ಹೋಗಿರ್ತಾರೆ, ಪ್ಲಸ್ಸು ತಿಂದ್ಬಿಟ್ಟು ಹೋಗಿರ್ತಾರೆ, ಪಾರ್ಸೆಲ್ ತೊಗೊಂಡು ಹೋಗಿರ್ತಾರೆ. ಸೊ ಚೆನ್ನಾಗಿತ್ತು ಮಾರ್ನಿಂಗ್ ರೈಡ್, ಮಾರ್ನಿಂಗ್ ಬಿರಿಯಾನಿ ಎಲ್ಲ ಚೆನ್ನಾಗಿತ್ತು. ಕಿರಣ್ಗೆ 2 ಪಾರ್ಸೆಲ್ ತೊಗೊಂಡಿದ್ದೀನಿ. ಇನ್ನೂ ಸನ್ರೈಸ್ ಆಗಿಲ್ಲ, ಟೈಮು 7 o'clock ಆಗಿದೆ. ನಮ್ಮ ರೈಟ್ ಸೈಡಲ್ಲಿ ಏನಿದೆ ಮಾರ್ಕೆಟ್ ಇದ್ದಾವೆ, ಬೆಡ್ಶೀಟ್ ಮಾರ್ಕೆಟ್ ಇದೆ ಈ ಕಡೆ. ಇನ್ನು ಸ್ವಲ್ಪ ಮುಂದೆ ಹೋದರೆ ಬರೀ ಫ್ಲವರ್ ಮಾರ್ಕೆಟ್ಸ್ ಇದ್ದಾವೆ. ನೋಡಿ ಎಲ್ಲ ನೋಡ್ಬೋದು ನೀವು, ಫ್ಲವರ್ ಮಾರ್ಕೆಟ್ಸ್. ಕಿರಣ್ ಮದುವೆಗೆ ನಾವು ಇಲ್ಲಿಂದನೇ ಹೂ ತೊಗೊಂಡೋಗಿದ್ವಿ, ಫುಲ್ ಹೂ ಇದೆ ನೋಡಿ ಈ ಕಡೆ. ಇವರು ಕೇರ್ ಮಾರ್ಕೆಟಿಂದನೇ ಇವರು ತರ್ತಾರೆ. ಸ್ಪೆಷಲ್ ಟೀ ಶಾಪ್ ಓಪನ್ ಆಗಿದೆಯಾ? ಓಪನ್ ಆಗಿದೆ. ಟೀ ಕುಡಿಯೋಣವಾ? ಟೀ ಕುಡಿಯೋಣ. ಸಿಂಧೂರ್ ಕಾಫಿ. ಸಖತ್ತಾಗಿದೆ ಚರ್ಚ್ ನೋಡಿ, ರೈಟ್ ಸೈಡಲ್ಲಿ ಚರ್ಚ್ ಇದೆ. ಇದು ಹೊಸದಾಗಿದ್ದು ಚರ್ಚು, ನ್ಯೂ ಚರ್ಚು. ಚೆನ್ನಾಗಿ ಮಾಡಿದೆ ಡಿಸೈನ್ಸ್. ಓ ಟ್ರಾಫಿಕ್ ಜಾಮ್ ಜಾಮ್ ಜಾಮ್. ಸೊ ಟೀ ಕುಡಿದೆ, ಸಖತ್ತಾಗಿತ್ತು ಟೀ. 13 ರುಪೀಸ್ ಟೀ, ಇಲ್ಲಿ 13 ರೂಪಾಯಿ. ಚೆನ್ನಾಗಿತ್ತು, ರೀಸನೇಬಲ್. ಬೇರೆ ಕಡೆ ಟೀ ಕೊಡ್ತಾರೆ, ಇದು ಪೇಪರ್ ಕಪ್ಪಲ್ಲಿ ಕೊಡ್ತಾರೆ, ಬಟ್ ಆ ಟೀ ಆ ಥರ ಟೇಸ್ಟ್ ಅಂದರೆ ಸುಮ್ಮನೆ ಟೇಸ್ಟ್ ಮಾಡೋದಕ್ಕೋಸ್ಕರ ಕೆಲವರು ಬಿಸ್ಕೆಟ್ ಹಾಕ್ತಾರೆ ಟೀಗೆ. ಆದರೆ ಇಲ್ಲಿ ಟೀ ಆ ಥರ ಅಲ್ಲ, ನಾರ್ಮಲಾಗಿ ನಮ್ಮ ಮುಂದೆನೇ ಡಿಕೋಷನ್ ಮಾತ್ರ ಹಾಕಿ, ಡಿಕೋಷನ್ಗೆ ಶುಗರ್ ಹಾಕಿ, ಶುಗರ್ಗೆ ಸ್ವಲ್ಪ ಹಾಲು ಹಾಕಿ ಚೆನ್ನಾಗಿ ಹೊಡೆದ್ಬಿಟ್ಟು ಟೀನ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡ್ತಾರೆ. ಸೊ ನ್ಯಾಚುರಲಾಗಿ ಟೀ ಚೆನ್ನಾಗಿರುತ್ತೆ. ಚೆನ್ನಾಗಿತ್ತು ಕೂಡ ಟೀ. ಸೊ ನಾನು ನನ್ನ ಮನೆ ಹತ್ರ ರೀಚ್ ಆಗ್ತಾ ಬಂದೆ. ಸೊ ವಿಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯಾ.